ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ ಕಮಿಷನ್ ಆರೋಪಿಸಿದ್ದ ಬೆಳಗಾವಿಯ ಗುತ್ತಿಗೆದಾರ ಸಂತೋಷ್ ಕೆ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಸಂತೋಷ್ ಸಂಬಂಧಿಕರು ನೀಡಿದ ದೂರಿನನ್ವಯ ಕೆಎಸ್ ಈಶ್ವರಪ್ಪ ಮತ್ತು ಇಬ್ಬರು ಆಪ್ತರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದೇವೆ. ಪಂಚನಾಮೆ ಪ್ರಕ್ರಿಯೆ ಕೆಲ ಕ್ಷಣಗಳ ಹಿಂದೆ ಆರಂಭವಾಗಿದೆ. ಹತ್ತಿರದ ಸಂಬಂಧಿಕರ ಮುಂಭಾಗದಲ್ಲೇ ಎಲ್ಲಾ ಪರಿಶೀಲನೆಯನ್ನ ಮಾಡುತ್ತಿದ್ದೇವೆ ಎಂದು ಮಂಗಳೂರು ಪಶ್ಚಿಮ ವಲಯ ಐಜಿಪಿ ದೇವಜ್ಯೋತಿ ರೇ ತಿಳಿಸಿದ್ದಾರೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡ ಲಾಡ್ಜ್ಗೆ ಭೇಟಿ ನೀಡಿ ಬಳಿಕ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಹತ್ತಿರದ ಸಂಬಂಧಿಕರ ಮುಂಭಾಗದಲ್ಲಿ ಎಲ್ಲಾ ಪರಿಶೀಲನೆಯನ್ನ ಮಾಡುತ್ತಿದ್ದೇವೆ. ಡಿಜಿಟಲ್ ಸಾಮಗ್ರಿ ಮತ್ತು ಸಾಂದರ್ಭಿಕ ಸ್ಥಳದಲ್ಲಿ ಇರುವಂತಹ ಎಲ್ಲಾ ವಸ್ತುಗಳನ್ನು ವಶಪಡಿಸಿಕೊಳ್ಳುತ್ತಿದ್ದೇವೆ. ಕೆಎಂಸಿ ಮತ್ತು ಮಂಗಳೂರಿನ ಫಾರೆನ್ಸಿಕ್ ತಜ್ಞರು ಇದ್ದಾರೆ ಎಂದು ತಿಳಿಸಿದರು. ಸಂತೋಷ್ ಪಾಟೀಲ್ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ, ನಿಮಗೆ ಎಲ್ಲರಿಗೂ ಗೊತ್ತಿದೆ. ಅದೇ ತನಿಖೆಯಲ್ಲಿ ಇವತ್ತು ಅವರ ಕಸಿನ್ ಬ್ರದರ್ ಪ್ರಶಾಂತ್ ಪಾಟೀಲ್ ಅವರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ನಾವು ಮಿನಿಸ್ಟರ್ ಕೆ ಈಶ್ವರಪ್ಪ ಮತ್ತು ಅವ್ರದ್ದು ಕ್ಲೋಸ್ ಅಸೋಸಿಯೇಟ್ಸ್ ಬಸವರಾಜ್ ಆ್ಯಂಡ್ ರಾಜೇಶ್ ರಮೇಶ್ ಮತ್ತು ಈ ಥರ ಕೆಲವರ ಮೇಲೆ 306 ಮತ್ತು 334 IPCಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಆ ಪ್ರಕಾರ ನಾವು FIR ರಿಜಿಸ್ಟರ್ ಮಾಡಿದ್ದೇವೆ. ಈಗ ತನಿಖೆ ಆಗ್ತಾ ಇದೆ. ಫರ್ದರ್ ಡೀಟೇಲ್ಸ್ ತನಿಖೆ ನಂತರ ಈಗ ಪ್ರೊಸೀಜರ್ ಈಗ ನಾವು ಸ್ಟಾರ್ಟೆಡ್ ಇನ್ಕ್ವೆಸ್ಟ್ ಕ್ಲೋಸ್ ರಿಲೇಟಿವ್ ಫ್ರಂಟಲ್ಲಿ ಇನ್ಕ್ವೆಸ್ಟ್ ಮಾಡಬೇಕು. ಅದಕ್ಕೆ ನಾವು ವೇಟೆಡ್. ನಿನ್ನೆ ಸೂಸೈಡ್ ಆದರೂ ಸಹ ನಾವು ಇನ್ಕ್ವೆಸ್ಟ್ ಮಾಡಿಲ್ಲ, ಇವತ್ತು ಮಾಡ್ತಾ ಇದ್ದಾರೆ. This inquest will take some time because we are doing lot of this evidence has to be collected, digital evidence as well as other kinds of physical evidence has to be collected. Forensics experts ಮತ್ತು ಕೆಲವು ಡಾಕ್ಟರ್ಸ್ ಮುಂದೆ ನಾವು ಆ್ಯಂಡ್ ಕ್ಲೋಸ್ ರಿಲೇಟಿವ್ಸ್ ಫ್ರಂಟಲ್ಲಿ ನಾವು ಇನ್ಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಇನ್ಕ್ವೆಸ್ಟ್ ನಂತರ ನಾವು ಬಾಡಿ ಪೋಸ್ಟ್ ಮಾರ್ಟಮಿಗೆ ಕಳಿಸ್ತೀವಿ. KMC ಮತ್ತು RFSL ಫ್ರಮ್ we have first now register ಮಾಡಿದ್ದೇವೆ unnatural death. It is and the complaint that has been received till now is that it is a suicide. So ಬಾಕಿ ಏನೇನು ಸಿಗ್ತದೆ ಪಂಚನಾಮಲ್ಲಿ ಅದು ಆಮೇಲೆ ಹೇಳಲಿಕ್ಕಾಗುತ್ತೆ. ಈಗ ಕಂಪ್ಲೀಟ್ ಆಗಿಲ್ಲ. ಇನ್ನು ತನಿಖೆ ಪಂಚನಾಮ ಆಗ್ತಾ ಇದೆಯಲ್ಲ, ಸೊ ಈಗ ನಾವು ಹೇಳೋಕ್ಕಾಗಲ್ಲ. ಪಂಚನಾಮ ಮುಗಿದ ಮೇಲೆ ನಾವು ಹೇಳಲಿಕ್ಕಾಗುತ್ತೆ ವೆದರ್ ಇಟ್ ಇಸ್. ನೋ, ಈಗ ನಮ್ಮ ತನಿಖೆ ನಾವು ಮಾಡ್ತಾ ಇದ್ದೀವಿ. ತನಿಖೆ ಪ್ರಕಾರ ಏನೇನು ಬೇಕಾಗ್ತದೆ ನಾವು ಮಾಡ್ತೀವಿ.